ಮೆಸ್ಕಾಂನಿಂದ ಗ್ರಾಹಕರಿಗೆ ದುಪ್ಪಟ್ಟು ಬಿಲ್ ಹೇರಿಕೆ ಆರೋಪದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ಈ ಬಗ್ಗೆ ಸಿಎಂ ಬಿಎಸ್ವೈ ಅವರ ಜೊತೆಗೆ ಮಾತುಕತೆ ನಡೆಸಲಾಗಿದೆ। ಈ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳನ್ನು ಕರೆದು ಸೂಚನೆ ಕೂಡ ಕೊಡಲಾಗಿದೆ। ಜೂನ್ ವರೆಗೆ ಯಾರು ಕೂಡ ಬಿಲ್ ಅನ್ನು ಕಡ್ಡಾಯವಾಗಿ ಗ್ರಾಹಕರಿಂದ ವಸೂಲು ಮಾಡುವ ಹಾಗಿಲ್ಲ। ಜೊತೆಗೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡುವ ಹಾಗಿಲ್ಲ। ಇನ್ನು ಈಗಾಗಲೇ ವಿಧಿಸಿರುವಂತಹ 7.20 ರೂಪಾಯಿನ ಸ್ಲ್ಯಾಬ್ ಏನಿದೆ ಅದನ್ನು ತೆಗೆದು ₹3.80 ಸ್ಲ್ಯಾಬ್ ಅನ್ನು ವಿಧಿಸುವಂತೆ ಸೂಚನೆ ಕೊಡಲಾಗಿದೆ। ಜನರಿಗೆ ಹೊರೆಯಾಗದಂತೆ ಪುನರ್ ಪರಿಶೀಲನೆ ನಡೆಸಲು ಮೆಸ್ಕಾಂಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ। ಮೆಸ್ಕಾಮಿನ ಅಧಿಕಾರಿಗಳನ್ನು ಕರೆದು ಯಾವುದೇ ಕಾರಣಕ್ಕೆ ಜೂನ್ ತಿಂಗಳವರೆಗೆ ಕಡ್ಡಾಯವಾಗಿ ವಸೂಲು ಮಾಡುವಂತಿಲ್ಲ ಬಿಲ್ಲನ್ನು, ಮತ್ತು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೆ ವಿದ್ಯುತ್ತನ್ನು ಕಡಿತಗೊಳಿಸುವಂತಿಲ್ಲ, ಮತ್ತು ಆ ಸ್ಲ್ಯಾಬ್ ಏನು ಹಾಕಿದ್ದೀರಿ ನೀವು ₹7.20 ಅದನ್ನು ತೆಗೆದು ₹3.80 ಮಿತಿಯೊಳಗೆ ಜನರಿಗೆ ಹೊರೆಯಾಗದಂತೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ। ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿ ಅನುಮತಿಯನ್ನು ಪಡೆಯಲಾಗಿದೆ।